ಕರ್ನಾಟಕ ರಾಜ್ಯ ಸರ್ಕಾರವು ನಿಗದಿಪಡಿಸಿದ ಕನಿಷ್ಠ ಕೂಲಿಯನ್ನ ಕಳೆದ ಏಪ್ರಿಲ್ 1ರಿಂದ ಜಾರಿಗೊಳಿಸಬೇಕಾಗಿದ್ದು ಅದನ್ನ ನೀಡದೆ ಸತಾಯಿಸುತ್ತಿರುವ ಶಕ್ತಿನಗರದ ಕ್ಯಾಶ್ಯೂ ಮಾಲಕರ ದುರ್ನಡತೆಯನ್ನ ಖಂಡಿಸಿ ಅಲ್ಲಿನ ಕಾರ್ಮಿಕರು ಸಿಐಟಿಯು ಹಾಗೂ ಬಿಎಂಎಸ್ ಸಂಘಟನೆಗಳ ಜಂಟಿ ನೇತೃತ್ವದಲ್ಲಿ ನಡೆಸುತ್ತಿರುವ ರಾತ್ರಿ ಹಗಲು ಧರಣಿ ಸತ್ಯಾಗ್ರಹವು 5ನೇ ದಿನವನ್ನು ಪೂರೈಸಿದ್ದು 6ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಭಜಾಲ್ ಅವರು ರಾಜ್ಯ ಸರ್ಕಾರವು ನಿಗದಿಪಡಿಸಿದ ಕನಿಷ್ಠ ಕೂಲಿಯನ್ನ ನೀಡದೆ ವಂಚಿಸುತ್ತಿರುವ ಮಾಲಕ ವರ್ಗದ ಧೋರಣೆ ತೀರಾ ಖಂಡನೀಯ. ಕಳೆದ 7 ತಿಂಗಳಿಂದ ಮಾಲಕರು ಈ ರೀತಿಯ ಬೇಜವಾಬ್ದಾರಿಯನ್ನ ತೋರಿಸುತ್ತಿದ್ದರೂ ಜಿಲ್ಲಾಡಳಿತವಾಗಲಿ ಕಾರ್ಮಿಕ ಇಲಾಖೆಯಾಗಲಿ ಸ್ಪಂದಿಸದಿರುವುದು ಬೇಸರದ ಸಂಗತಿಯಾಗಿದೆ ಎಂದು ಹೇಳಿದರು. ಎಟ್ಟೆಕೋರಿನ ಕೆಲಸ ಎಟ್ಟೆ ರೀತಿಯ ಕೆಲಸ ಮಲ್ಪೇರಾಕಲು ಅಂಚಿನ ಡೋಂಗಿ ಮಲ್ಪುರ ಅಂಚಿನ ನೌಕರರು ನಮ್ಮ ನೆಟ್ಟಿ ಉಪ್ಪೆರ್ಲ ಇಚ್ಚಾರೆ ಈಗ ಕಂಪನಿಯಿಂದ ಉದ್ಧಾರಗೋಸ್ಕರ ಅಕಲು ರಾತ್ರಿ ಬಗೆಯಲ್ಲಿ ಶ್ರಮ ಪಡೋದಿಲ್ಲ ಅಂಚದಪ್ಪನಾಗ ಈ ಮಾಲೀಕರು ರಿಲೈನ್ ಕ್ಯಾಶ್ ಫ್ಯಾಕ್ಟ್ರಿದ ಮಾಲೀಕರು ಆ ಎ ಗ್ರೇಡ್ ಬೊಕ್ಕ ಬಿ ಗ್ರೇಡ್ ಪನ್ಪಿನ ಒಂಜಿ ಇಂದೇನು ಬೇತ ಮುಲ್ಪಾರ್ದು ಸಪರೇಟ್ ಮಲ್ತದೆ ಬೇತ ಫ್ಯಾಕ್ಟ್ರಿಗೆ ಅನ್ನೋದು ಅವ್ಲು ಮಲ್ಪ ಪನ್ಪಿನ ಒಂಜಿ ಷಡ್ಯಂತರವನ್ನು ಮಲ್ದೇರು ಅವೇ ಒಂದೇನು ಅವೇ ಗ್ರೇಡನ್ನು ನಮ್ಮ ಈ ನೌಕರರ ಕೊರನಿಂದ ಅಕ್ಲನ ಕೂಡ ಈ ಕೆಲಸ ಎಡ್ಡೆ ರೀತಿಯ ಒಂಜಿ ಮಲ್ಪರ ಅನುಕೂಲ ಆಪುಂಡು ಅವೇನು ತಪ್ಪಾಯರಿಗೋಸ್ಕರನೇ ಅಕ್ಲು ಕೊಡ್ತೀನಿ ಅಂಚಿನ ಈ ಒಂದೇನು ದಾದ ಮಂತೊಂದುಲ್ಲೇರು ಪಂಡ ಎಂಕ್ಲೇನು ಒಂಜಿ ಬ್ಯಾಗ್ಡ್ ಎಂಕ್ಲೆಗ್ ಬರ್ಪಿನ ಒಂಜಿ ಬ್ಯಾಗ್ ಬೀಜಾಡ್ ಐನ ಡಿವೈಡ್ ಮಂತದು ಎಂಕ್ಲೆಗ್ ಅವೇನು ಐಟ್ ಎ ಬಿ ಸಿ ಪಂಡದ ಒಂಜಿ ಮೂಜಿ ಡಿವೈಡ್ ಮಂತದು ಎಂಕ್ಲೆಗ್ ಬರ್ಪಿನ ಬೀನ್ ಬಂಟ್ವಾಳದ ಅಕಲನೇ ಫ್ಯಾಕ್ಟ್ರಿ ಕಡಪುದು ಬಂಟ್ವಾಳದ ಸಿ ಬೊಕ ಮುಲ್ತ ಸೀನು ಒಟ್ಟಿಗೆ ಸೇರಾದು ಎಂಕ್ಲೆಗಾವೇನು ಮೂಲು ಎಂಕಲ್ನ ಕೈಟವೇನು ಬೆನ್ಪಾದು ಎಂಕ್ಲೆಗು ಕೊರ್ಪಿನ ಸಂಬಳನು ಕೊರಂದೆ ಮೊಕ್ಕಲು ಎಂಕ್ಲೇನು ಸತಾಯಿಸೋ ಒಂದುಲ್ಲೇರು ಒಂದು ರಡ್ಡು ತಿಂಗೋಲು ದಿಂಚ ನಡತೊಂದು ಎಂಕಲು ಮೊಕ್ಕುಳ ಮಾಲಕ್ಕೆರಡ ಎಂಕಲು ಮೊಕ್ಕಲು ಕಾರ್ಮಿಕರು ಕೇನೊಂದೇ ಉಲ್ಲ ಮೊಕ್ಕಲು ಎಂಕಲೆಗು ಸುಳ್ಳು ಭರವಸೆ ಕೊರೊಂದೇ ಉಲ್ಲೇರು ರಡ್ಡು ತಿಂಗೋಲು ದಿಂಚಾಲ ಇನಿ ಮಲ್ಪ ಎಲ್ಲ ಮಲ್ಪ ಪನೊಂದುಲ್ಲೇರು ಆಯ್ನೆಡ್ದವರ ಎಂಕ್ಲೆಗೆ ಸುಳ್ಳು ಭರವಸೆ ಮೊಕ್ಕಲ ಬೊಡ್ಚಿ ಎಂಕ್ಲೆಗೆ ನ್ಯಾಯವಾದ ಸರಕಾರ ಓವು ಆದೇಶ ಮಂತದಂಡ ಆ ಸಂಬಳ ಎಂಕ್ಲೆಗೆ ತಿಕ್ಕು ಜಿಂದಾಂಡ ಎಂಕಲ್ನೇನು ಧರಣಿ ನಿರತ ಸ್ಥಳಕ್ಕೆ ರಾಜ್ಯ ಉಪಾಧ್ಯಕ್ಷರಾದ ವಸಂತಾಚಾರಿ, ಬಿಎಂಎಸ್ ಜಿಲ್ಲಾ ನಾಯಕರಾದ ಗೋಪಾಲಕೃಷ್ಣ, ಸಿಐಟಿಯು ಜಿಲ್ಲಾ ನಾಯಕರಾದ ಯೋಗೀಶ್ ಚಿಪ್ಪಿನಮುಕ್ರು, ಯುಬಿ ಲೋಕಯ್ಯನವರು ಭೇಟಿ ನೀಡಿ ಕಳೆದ ಕೆಲವು ದಿನಗಳಿಂದ ಹೋರಾಟ ನಿರತ ಕಾರ್ಮಿಕರಿಗೆ ಸ್ಫೂರ್ತಿ ನೀಡಿ ಮಾಲಕ ವರ್ಗದ ಅಮಾನವೀಯ ಕೃತ್ಯವನ್ನ ಖಂಡಿಸಿದ್ರು. ಹೋರಾಟದ ನೇತೃತ್ವವನ್ನ ಜಿಲ್ಲಾ ನಾಯಕರಾದ ಬಾಬು ದೇವಾಡಿಕ, ಕ್ಯಾಶ್ಯೂ ಕಾರ್ಮಿಕರ ಸಂಘಟನೆಗಳ ಮುಖಂಡರಾದ ಮೀನಾಕ್ಷಿ, ಶಶಿಕಲಾ, ಸುಂದರಿ, ಶೋಭಾ, ಮಾಲತಿ, ರೋಹಿಣಿ, ಸದಾಶಿವ, ವಸಂತ ಮುಂತಾದವರು ವಹಿಸಿದ್ರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.